ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲರಿಗೂ ನಮಸ್ಕಾರ. ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮ 147. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಸೃಷ್ಟಿಯ ಆಶಯವು ಅದು ಏನು ಅಸ್ಪಷ್ಟ, ಸಂಶ್ಲಿಷ್ಟ, ಇಷ್ಟ ಮೋಹಕ ದಿವ್ಯ ಗುಣಗಳು ಒಂದು ಕಡೆ, ಕಷ್ಟ ಬಿಭತ್ಸ ಘೋರಂಗಳು ಇನ್ನೊಂದು ಕಡೆ, ಕ್ಲಿಷ್ಟವು ಈ ಬ್ರಹ್ಮಕೃತಿ ಮಂಕುತಿಮ್ಮ. ಸೃಷ್ಟಿಯ ಶಯವದೇನ ಸ್ಪಷ್ಟ ಸಂಶ್ಲಿಷ್ಟ ಇಷ್ಟಮೋಹಕ ದಿವ್ಯ ಗುಣಗಳೊಂದು ಕಡೆ. ಸೃಷ್ಟಿಯ ಶಯವದೇನು ಅಸ್ಪಷ್ಟ ಸಂಶ್ಲಿಷ್ಟ ಇಷ್ಟಮೋಹಕ ದಿವ್ಯ ಗುಣಗಳೊಂದು ಕಡೆ. ಕಷ್ಟ ಭೀಭತ್ಸ ಘೋರಂಗಳಿನ್ನೊಂದು ಕಡೆ, ಕ್ಲಿಷ್ಟವೀ ಬ್ರಹ್ಮಕೃತಿ ಮಂಕುತಿಮ್ಮ. ಕ್ಲಿಷ್ಟವೀ ಬ್ರಹ್ಮಕೃತಿ ಮಂಕುತಿಮ್ಮ. ಪ್ರಿಯರೇ, ಈ ಭೂಮಿಯ ಮೇಲೆ ಅಗಾಧವಾದ ಜೀವಿಗಳ ಸೃಷ್ಟಿಯಾಗಿದೆ. ಭೂಮಿ, ಆಕಾಶ, ನೀರು, ಮರ, ಗಿಡಗಳು, ಕಲ್ಲು, ಮಣ್ಣು, ಹೀಗೆ ಇವೆಲ್ಲವೂ ಸೇರಿದಂತೆ ಸಹಸ್ರಾರು ಜೀವಿಗಳೂ ಕೂಡ ಈ ಭೂಮಿಯ ಮೇಲೆ ಸೃಷ್ಟಿಯಾಗಿದ್ದಾವೆ. ಹಾಗಾದರೆ ಈ ಸೃಷ್ಟಿಯ ಉದ್ದೇಶವೇನು? ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಲು ಹೊರಟರೆ ಉತ್ತರವು ಸಿಗಲಾರದು. ಕಾರಣ ಅದರಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಎನ್ನುವಂಥದ್ದು ನಮಗೆ ಇಲ್ಲ. ಸೃಷ್ಟಿಯ ಗುಟ್ಟೆ ಬ್ರಹ್ಮಗಂಟು ಆಗಿರಬಹುದು. ಮಾನವನಾಗಿರುವ ನಾವು ಸೂಕ್ಷ್ಮವಾಗಿ ಗಮನಿಸುತ್ತೇವೆ ಎಂದು ತಿಳಿದುಕೊಂಡರೂ ನೋಡಿದರೂ ಅದನ್ನು ತಿಳಿಯಲು ಸಾಧ್ಯವಾಗುವುದಿಲ್ಲ. ಈ ಜಗತ್ತಿನ ಸೃಷ್ಟಿಯ ಹಿಂದೆ ಇರುವ ಕಾರಣವೇನೋ ಭಗವಂತನೇ ಇದಕ್ಕೆ ಮೂಲ ಕಾರಣವೆಂದು ನಾವೆಲ್ಲರೂ ತಿಳಿಯಬೇಕು ಮತ್ತು ಒಪ್ಪಿಕೊಳ್ಳಬೇಕು ಅಷ್ಟೇ. ಇಂದಿನ ಕಾಲದ ಆಧುನಿಕತೆ, ಜ್ಞಾನ ವಿಜ್ಞಾನಗಳ ಸಂಘರ್ಷದಲ್ಲಿಯೂ ಕೂಡ ಇದನ್ನು ತಿಳಿಯಲು ಸಾಧ್ಯವಾಗುತ್ತಿಲ್ಲ. ಈ ಭೂಮಿಯ ಮೇಲೆ ಎಷ್ಟೋ ಜೀವಿಗಳನ್ನ ಆ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಇಲ್ಲಿ ಬಹಳ ತೊಡಕುಗಳನ್ನು ಇರುವುದನ್ನು ಕೂಡ ನಾವಿಲ್ಲಿ ಸೂಕ್ಷ್ಮವಾಗಿ ನಮ್ಮ ಅನುಭವಕ್ಕೂ ಕೂಡ ಬಂದಿದ್ದಾವೆ. ಇದನ್ನು ನಾವು ಗಮನಿಸಿದ್ದೇವೆ. ಒಂದ್ ಕಡೆಯಲ್ಲಿ ಅತ್ಯಂತ ಪ್ರೀತಿ ಪಾತ್ರರಾಗಿರುವಂತಹ ಬಂಧು ಬಳಗದವರಿದ್ದಾರೆ. ನಮ್ಮನ್ನ ಮರಳುಗೊಳಿಸುವಂತ ಸುಂದರವಾದ ಭಾವನೆಗಳು, ಸ್ವಭಾವಗಳು, ಸಂಬಂಧಗಳು. ಇನ್ನೊಂದು ಕಡೆಯಲ್ಲಿ ಕಷ್ಟ ಕಾರ್ಪಣ್ಯಗಳ ಕಠಿಣವಾದ ಮತ್ತು ಅಸಹ್ಯವಾಗಿರುವಂತಹ ಬಿಭತ್ಸದ ಕ್ಷಣಗಳು ಇದ್ದಾವೆ. ಸುಖ ಸೌಂದರ್ಯದ ಲಹರಿಯೂ ಇದೆ, ಕಷ್ಟ ಸಂಕಟಗಳ ದಾರುಣ ಸ್ಥಿತಿಯೂ ಇದೆ. ಪ್ರೀತಿ ಪ್ರೇಮಗಳು, ಮತ್ಸರ ವ್ಯಾಮೋಹ, ಧರ್ಮ ಅಧರ್ಮ, ನ್ಯಾಯ ಅನ್ಯಾಯಗಳು ಎಲ್ಲವೂ ಕೂಡ ಈ ಜಗತ್ತಿನಲ್ಲಿ ಸಮ್ಮಿಶ್ರಣವಾಗಿದೆ. ಹೀಗೆ ವೈವಿಧ್ಯಪೂರ್ಣವಾಗಿರುವಂತಹ ಪ್ರದೇಶವನ್ನ ಆ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಇದಕ್ಕೆ ಏನು ಕಾರಣವಿತ್ತೋ ಆ ಭಗವಂತನೇ ಬಲ್ಲ. ಬ್ರಹ್ಮ ಮಂಡಲವನ್ನ ಸೃಷ್ಟಿ ಮಾಡಿರುವ ಈ ಕ್ರಿಯೆಯನ್ನ ತಿಳಿಯುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಾದ ಕಾರ್ಯವಲ್ಲ. ಏನೇ ಆಗಲಿ, ನಮಗೆ ಸಿಕ್ಕಿರುವ, ನಮಗೆ ದಕ್ಕಿರುವ ಈ ಸುಂದರವಾದ ಜೀವನವನ್ನು ಈ ಭೂಮಿಯ ಮೇಲೆ ಕಷ್ಟ ಸುಖಗಳ ನಡುವೆ, ಸಿಹಿ ಕಹಿಗಳ ನಡುವೆ ಅನುಭವಿಸೋಣ. ಆ ಮೂಲಕವೇ ನಮ್ಮ ಬದುಕಿಗೊಂದು ಸುಂದರವಾದ ಅರ್ಥವನ್ನ ಕಲ್ಪಿಸೋಣ. ಬಂಧುಗಳೇ, ಮಂಕುತಿಮ್ಮನ ಕಗ್ಗ ಜ್ಞಾನವೇ ಬೆಳಕು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ನೀವು ಮರಿಬೇಡಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.